Sun Premium Super Singer, title sponsored by Sun Premium Refined Sunflower Oil, powered by Santosh 2-Star Boiled Rice, Bhadravati. Shining partner Shashi Soap, co-sponsored by Rohan Corporation, Arogyada Paravase, Amrit None, Purnima Silks Karkala, Shakuntala Herbal Hair Tone, Prime Masalas, Srinivas Hospital, a unit of Srinivas Institute of Medical Science, Mukka Mangalore, Smarnika Kalsanka Udupi, Akshaya Kitchen Equipments, 1000 Lights, Anbar Chukki, Revento Unishade Plus Cream, Citadel Developers. Super Singer. ನಮ್ಮ ಟಿವಿ ಒಂದು ಪರಂಜನ ಮಾತಣ್ಣನಾಗ್ಲಿಕ್ಕೆ ಅಕ್ಕನಾಗ್ಲಿಕ್ಕೆ ಅಮ್ಮನಾಗ್ಲಿಕ್ಕೆ ಆಂಟಿನಾಗ್ಲಿಕ್ಕೆ ಅಂಕಲ್ನಾಗ್ಲಿಕ್ಕೆ ಅಜ್ಜನಾಗ್ಲಿಕ್ಕೆ ಅಜ್ಜನಾಗ್ಲಿಕ್ಕೆ ದೊಡ್ಡವನಾಗ್ಲಿಕ್ಕೆ ಚಿಕ್ಕವನಾಗ್ಲಿಕ್ಕೆ ಮಲ್ಲಾಗ್ಲಿಕ್ಕೆ ಎಲ್ಲಿ ಆಗ್ಲಿಕ್ಕೆ ಇಲ್ಲದಾಗ್ಲಿಕ್ಕೆ ಬರಿತಲ್ಲದಾಗ್ಲಿಕ್ಕೆ ಮಾತಾಡಲಿಲ್ಲ. ನಮಸ್ಕಾರ and welcome to Sun Premium Refined Sunflower Oil Super Singer powered by Santosh 2-Star Boiled Rice, Bhadravati. ಈ ಒಂದು ಕಾರ್ಯಕ್ರಮದಲ್ಲಿ ಹಾಡುವಂತಹ ಹಾಡುಗಾರರ ಜೊತೆಗೆ ಮುಂದೆ ಇರುವಂತಹ ಏನು ಜಡ್ಜಸ್ ಪ್ಯಾನಲ್ ಇದೆ, ಅಲ್ಲಿರುವಂತಹ ಎಲ್ಲರನ್ನ ಕೂಡಿಸಿದ್ರೆ ಒಂದು ದೊಡ್ಡ ಸಿನಿಮಾ ರಂಗನೇ ಅಲ್ಲಿದ್ದಂಗೆ ಆಗುತ್ತೆ. ಸೊ ಹಾಗಾಗಿ ಅವರನ್ನು ವೆಲ್ಕಮ್ ಮಾಡುವಂತಹ ಸಮಯ. ಮೊದಲನೇದಾಗಿ ಅವ್ರ ಕೈಯಲ್ಲಿ ಗಿಟಾರ್ ಇದ್ದರೆ ಅವರು ಪ್ರಪಂಚವನ್ನೇ ಮರೀತಾರೆ. ಆ್ಯಂಡ್ ಸ್ಟೇಜ್ ಶೋನಲ್ಲಿ ಅವರಿದ್ದರೆ ಅವರ ಗಿಟಾರ್ ವಾಲ್ಯೂಮ್ ತುಂಬಾ ಜಾಸ್ತಿ ಇರುತ್ತೆ. ಆ್ಯಂಡ್ ದಟ್ ಇಸ್ ನಾಟ್ ಅದರ್ ದ್ಯಾನ್ ನಮ್ಮ ಹೆಮ್ಮೆಯ ರಾಜ್ ಗೋಪಾಲ್ ಸರ್. ವೆಲ್ಕಮ್ ಟು ದ ಶೋ. ಆ್ಯಂಡ್ ಅದೇ ರೀತಿ ನಮ್ಮ ಜೊತೆ ಇರೋವಂಥವ್ರು ಅವರು 5 ಭಾಷೆಯಲ್ಲಿ, ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ 5 ಭಾಷೆ ಅಂತ. ಯಾಕೆ ಅಂತಂದರೆ ಒಂದು ಭಾಷೆಯಲ್ಲಿ ಸಾಧನೆ ಮಾಡುವಂಥದ್ದೇ ದೊಡ್ಡ ವಿಚಾರ. ಹಾಗಿರಬೇಕಾದ್ರೆ 5 ಭಾಷೆಯಲ್ಲಿ ಸಾಧನೆ ಮಾಡಿ, ಅದು ಕೂಡ ತುಳು ಸಿನಿಮಾ ರಂಗ ಅಂತ ಬಂದಾಗ ಇಲ್ಲಿ ತನಕ ಅವ್ರಿಗೆ ಲೆಕ್ಕ ಇಲ್ಲ, ಬಟ್ ನಾನು ಲೆಕ್ಕ ಮಾಡಿರೋದು ವಿಕಿಪೀಡಿಯಾದಲ್ಲಿ ನಿಯರ್ಲಿ 14 ಸಿನಿಮಾದಲ್ಲಿ ಕೆಲಸ ಮಾಡಿರುವಂತಹ ಒನ್ ಆ್ಯಂಡ್ ಓನ್ಲಿ ಮ್ಯೂಸಿಕ್ ಡೈರೆಕ್ಟರ್, ದಟ್ ಇಸ್ ನಾನ್ ಅದರ್ ದ್ಯಾನ್ ಕದ್ರಿ ಮಣಿಕಾಂತ್ ಸರ್. ವೆಲ್ಕಮ್ ಟು ದ ಶೋ. ಆ್ಯಂಡ್ ಇನ್ನೊಬ್ರು ಅವರು ಮಾತಾಡುವಾಗ ಅನಿಸುತ್ತೆ ಇವರೇನೋ ಒಂದು 10-15 ಸಿನಿಮಾ ಮಾಡಿರ್ಬೋದು ಅಂತ, ಬಟ್ ಅವರ ಸಾಧನೆ ನಿಮಗೆ ಡೆಫಿನೆಟ್ಲಿ ಗೊತ್ತಿದೆ. ಅವರು 1000ಕ್ಕಿಂತಲೂ ಹೆಚ್ಚು ಹಾಡುಗಳನ್ನು ಬರೆದಿರೋವಂಥವ್ರು. ಅಯ್ಯೋ 1000 ಹಾಡೇ ಕೇಳಿರಲ್ಲ ನಾವು, ಅಂತಹ 1000 ಹಾಡುಗಳನ್ನು ಬರೆದಿದ್ದಾರೆ. ಹಲವಾರು ಸಿನಿಮಾಗಳಿಗೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ, ಸಿನಿಮಾಗೆ ನಿರ್ದೇಶನ ಮಾಡಿದ್ದಾರೆ, ಆ್ಯಕ್ಟಿಂಗ್ ಮಾಡಿದ್ದಾರೆ. ಇದೆಲ್ಲ ಮಾಡಿರುವಂತಹ ಒನ್ ಆ್ಯಂಡ್ ಓನ್ಲಿ ವಿ ಮನೋಹರ್ ಸರ್ ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಟು ದ ಶೋ. ಆ್ಯಂಡ್ ಇನ್ನೊಬ್ಬರು, ಅವರ ಜರ್ನಿ ಶುರು ಆಗಿರುವಂಥದ್ದು ಮಂಗಳೂರಿನಿಂದ, ಆದರೆ ಇವಾಗ ಮಂಗಳೂರಿನ ಹೆಸರಿಗೆ ಒಂದು ಹೆಮ್ಮೆಯನ್ನು ತಂದುಕೊಟ್ಟಿರುವಂತಹ ನಮ್ಮೆಲ್ಲರ ಪ್ರೀತಿಯ ನಮ್ಮ ಟಿವಿಯ ಒಂದು ಅವಿಭಾಜ್ಯ ಅಂಗ ಅಂತ ಹೇಳ್ಬೋದು. ದಟ್ ಇಸ್ ನಾನ್ ಅದರ್ ದ್ಯಾನ್ ಕನ್ನಡ ಸಿನಿಮಾ ರಂಗದ ಲೀಡಿಂಗ್ ಮ್ಯೂಸಿಕ್ ಡೈರೆಕ್ಟರ್ ಗುರು ಕಿರಣ್ ಸರ್. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಮನೆಯಲ್ಲಿ ಕೂತ್ಕೊಂಡು ಯಾರೆಲ್ಲ ಕಾರ್ಯಕ್ರಮ ನೋಡ್ತಾ ಇದ್ದೀರಾ, ನಿಮಗೆ ತುಂಬ ಒಂದು ಖುಷಿಯನ್ನು ಕೊಡ್ಬೋದು, ಒಂದು ಒಳ್ಳೆಯ ಫೀಲನ್ನು ಕೊಡ್ಬೋದು. ಯಾಕೆ ಅಂತಂದರೆ ಕೇವಲ ಹಾಡು ಕೇಳೋವಂಥದ್ದು ಮಾತ್ರ ಅಲ್ಲ, ಆ ಹಾಡಿನ ಹಿಂದೆ ಇರುವಂತಹ ಕಥೆಯನ್ನು ಕೇಳೋವಂಥದ್ದು ಅದು ನಿಜವಾಗ್ಲೂ ಒಂದು ಮಜಾ ಅಂತ ಹೇಳ್ಬೋದು. ಆ್ಯಂಡ್ ಇವಾಗ ಇನ್ನಷ್ಟು ಮಜಾ ಜಾಸ್ತಿ ಆಗುತ್ತೆ. ಯಾಕೆ ಅಂತಂದರೆ ಅನ್ವಿತ್ ಅನ್ನೋವಂಥ ಒಬ್ಬ ಅದ್ಭುತ ಗಾಯಕರು ಬರ್ತಾ ಇದ್ದಾರೆ ಈ ಒಂದು ವೇದಿಕೆಗೆ. ಆ್ಯಂಡ್ ಒಂದು ಸೂಪರ್ ಆಗಿರೋವಂಥ ಸಾಂಗನ್ನು ಹಿಡಿದುಕೊಂಡು ಬರ್ತಾ ಇದ್ದಾರೆ. ಸೊ ವಿಶ್ ಯು ಆಲ್ ದ ಬೆಸ್ಟ್ ಅಂಡ್ ಪ್ಲೀಸ್ ವೆಲ್ಕಮ್ ಅನ್ವಿತ್. ಸೇವಂತಿಯೇ ಸೇವಂತಿಯೇ ನನ್ನಾಸೆ ಅಲೆಯಲ್ಲಿ ಘಮ್ಮಂತಿಯೇ, ಸೇವಂತಿಯೇ ಸೇವಂತಿಯೇ ನನ್ನಾಸೆ ಅಲೆಯಲ್ಲಿ ಘಮ್ಮಂತಿಯೇ, ಮಲ್ಲಿಗೆಗಿಂತ ಬಲುವಂದ ನೀನು, ಶ್ರೀಗಂಧಕ್ಕಿಂತ ಸೌಗಂಧ ನೀನು, ಜನ್ಮ ಜನ್ಮದ ಪ್ರೀತಿಗೆ ನನ್ನ ಮೆಚ್ಚಿನ ಹಾಡಿದು, ಜನ್ಮ ಜನ್ಮದ ಪ್ರೀತಿಗೆ ನನ್ನ ಮೆಚ್ಚಿನ ಹಾಡಿದು, ಸೇವಂತಿಯೇ ಸೇವಂತಿಯೇ ನನ್ನ ಆಸೆ ಅಲೆಯಲ್ಲಿ ಗಮ್ಮಂತಿಯೇ.
ರೇಖೆಯ ಹಾಗಿರುವೆ ಚಂದ ಚಂದದ ಸೇವಂತಿಯ ಅಂದಕ್ಕೆ ಕವಲು ನಾನಿರುವೆ ಸೇವಂತಿಯೇ ಸೇವಂತಿಯೇ ನನ್ನ ಆಸೆ ಅಲೆಯಲ್ಲಿ ಗಮ್ಮಂತಿಯೇ ಜೇನಾದದಲ್ಲಿ ನನ್ನ ಗುಂಡಿಗೆ ಗೂಡು ಇದೆ ಕೈ ಬಳೆ ಸತ್ತಿನಲ್ಲಿ ನನ್ನ ಆಸೆಯ ಪುಟ್ಟಿ ಇದೆ ಸಿಂಧೂರ ಬಿಂದಿಗೆಯಲ್ಲಿ ನಾ ಜೀವವ ತುಂಬಿದೆಯಲ್ಲಿ ನೀನಿಟ್ಟ ಗಾಡಿಗೆಯಲ್ಲಿ ನಾನಿದ್ದ ಪ್ರೀತಿಯ ಬಲ್ಲಿ ಬಣ್ಣದ ಮನಸ್ಸಿನಲ್ಲಿ ನಿನ್ನ ಚಿತ್ರವ ಕೆತ್ತಿಸುವೆ ಯಾರೂ ಇಲ್ಲದ ಆ ಊರಲ್ಲಿ ನಾನೇ ನಿನ್ನವನಾಗಿರುವೆ ಸೇವಂತಿಯೇ ಸೇವಂತಿಯೇ ನನ್ನ ಆಸೆ ಅಲೆಯಲ್ಲಿ ಗಮ್ಮಂತಿಯೇ ಮಲ್ಲಿಗೆಗಿಂತ ಬಲುವಂದ ನೀನು ಶ್ರೀಗಂಧಕ್ಕಿಂತ ಸೌಗಂಧ ನೀನು ಜನ್ಮದ ಪ್ರೀತಿಗೆ ನಿನ್ನ ಮೆಚ್ಚಿನ ಹಾಡಿದು ಸೇವಂತಿಯೇ ಸೇವಂತಿಯೇ ನನ್ನ ಆಸೆ ಅಲೆಯಲ್ಲಿ ಗಮ್ಮಂತಿಯೇ ಮಲ್ಲಿಗೆಗಿಂತ ಬಲುವಂದ ನೀನು ಶ್ರೀಗಂಧಕ್ಕಿಂತ ಸೌಗಂಧ ನೀನು ಜನ್ಮದ ಪ್ರೀತಿಗೆ ನನ್ನ ಮೆಚ್ಚಿನ ಹಾಡಿದು ಕಾಫಿಯ ನಾಡು ಕೊಡಗಿನಿಂದ ಬಂದಿರುವಂತಹ ಅನ್ವಿತ್ ಅವರು ಸೇವಂತಿಗೆಯ ವಿಚಾರವಾಗಿ ಒಂದು ಹಾಡು ಹಾಡಿದ್ದೀರಾ. ತುಂಬಾನೇ ಅದ್ಭುತವಾಗಿರುವಂತಹ ಹಾಡು. ಯಾವ ರೀತಿ ಇದೆ ಸಪೋರ್ಟ್ ನಿಮ್ಮ ಊರಲ್ಲಿ? ಗ್ರ್ಯಾಂಡ್ ಫಿನಾಲೆಲ್ಲಿದ್ದೀರಾ? ತುಂಬ ಸಪೋರ್ಟ್ ಇದೆ. ಏನು ಹೇಳ್ತಾರೆ ನೀವು ಸಿಕ್ಕಿದಾಗ? ನೀನು ಅನ್ವಿತ್ ಅಲ್ವಾ, ಅದೇ ನಮ್ಮ ಟಿವಿ ಸೂಪರ್ ಸಿಂಗರ್ಸ್ ಆಡ್ದವನಲ್ಲ ಅಂತ ಕೇಳ್ತಾರೆ. ಹೌದು ಅಂತ ಹೇಳ್ತೀನಿ, ತುಂಬ ಖುಷಿ ಪಡ್ತಾರೆ. ನಿಮ್ಗೆ ಖುಷಿ ಆಗುತ್ತಾ? ತುಂಬ ಖುಷಿ ಆಗುತ್ತೆ. ವಿಶ್ ಯು ಆಲ್ ದಿ ಬೆಸ್ಟ್. ಅಂಡ್ ಈ ಹಾಡು ಹೇಗಿತ್ತು ಕೇಳ ಬನ್ನಿ. ಗುರುಕಿರಣ್ ಸರ್ ಪ್ಲೀಸ್. ಇದು ಆ್ಯಕ್ಚುಲಿ ಒಂದು ಲ್ಯಾಂಡ್ ಮಾರ್ಕ್ ಫಿಲ್ಮ್, ಸೂರ್ಯವಂಶ ಚಿತ್ರದ ಹಾಡು. ಚೆನ್ನಾಗಿದೆ ನಿಂದು. ಆ್ಯಕ್ಚುಲಿ ವಾಯ್ಸ್ ಟೆಕ್ಸ್ಚರ್ ಚೆನ್ನಾಗಿದೆ. ಬಟ್ ಫೈನಲಿಗೆ ಎಕ್ಸ್ಪೆಕ್ಟೇಷನ್ ಇನ್ನೂ ಜಾಸ್ತಿ ಡೆಫಿನೆಟ್ ಆಗಿ ಬರುತ್ತೆ. ಯು ಕಡ್ ಹ್ಯಾವ್ ಸಂಗ್ ಬೆಟರ್ ಅನಿಸ್ತು ನನಗೆ. ಅಂದರೆ ಡೀಟೇಲಿಂಗ್ ಆಫ್ ಸಿಂಗಿಂಗ್ ಬಟ್ ಆನ್ ದಿ ಹೋಲ್ ಚೆನ್ನಾಗಿದೆ. ಯಾಕೆಂದರೆ ಮೇಜರ್ ಪ್ಲಸ್ ನಿಂದು ವಾಯ್ಸು ಅದನ್ನೆಲ್ಲ ತಿದ್ದಾಕತ್ತೆ, ಕವರ್ ಮಾಡಿ. ಇಟ್ ಲುಕ್ಸ್ ವೆರಿ ಪಾಲಿಶ್ ಅಂತ ಒಂಥರ ಒಂದು ಫಿನಿಶಿಂಗ್ ತುಂಬ ಚೆನ್ನಾಗಿದೆ. ಐ ಥಿಂಕ್ ಏನು ಗೊತ್ತಾ ಅನ್ವಿತ, ಲಿಟಲ್ ಮೋರ್ ಪರ್ಫೆಕ್ಷನ್ ಇನ್ ದ ಸಿಂಗಿಂಗ್ ಪರ್ಫೆಕ್ಷನ್ ಅಂತ ಬರುತ್ತೆ. ಅದು ಬಿಟ್ಟರೆ ಇಟ್ ವಾಸ್ ಸೌಂಡಿಂಗ್ ಗುಡ್. ನನಗೆ ಕೇಳುವಾಗ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸರ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ನೋಡಿ, ನಿಮ್ಮ ವಾಯ್ಸಲ್ಲಿ ಏನೇನೆಲ್ಲ ಇದೆ ಅಂತ ಗುರು ಸರ್ ಹೇಳಿದ್ರು. ಡೆಫಿನೆಟ್ಲಿ ಶುಡ್ ಬಿ ಹ್ಯಾಪಿ ಅಬೌಟ್ ಇಟ್. ಓಕೆ ಇವಾಗ ಈ ಒಂದು ಹಾಡನ್ನು ಕ್ರಿಯೇಟ್ ಮಾಡಿದವರಿದ್ದಾರೆ. ಬಿ ಮನೋಹರ್ ಸರ್ ಪ್ಲೀಸ್. ಅನ್ವಿತ್ ನಮಸ್ತೆ ಸರ್. ನಮಸ್ತೆಪ್ಪ. ಎಷ್ಟು ಏಜಪ್ಪ? 16 ಸರ್. ಬಾಲಕ ನೀವನು ಅಲ್ಲಪ್ಪ ಅನ್ನೋ ಥರ ಹಾಡಿದ್ಯಾ. ಚೆನ್ನಾಗಿ ಹಾಡಿದ್ಯಾ ಕಂದ. ಥ್ಯಾಂಕ್ ಯು ಸರ್. ಇದು ಎಸ್ ನಾರಾಯಣ್ ಅವರ ನಿರ್ದೇಶನ, ಅವ್ರದ್ದೇ ಸಾಹಿತ್ಯ ಇದು. ಸಾಮಾನ್ಯವಾಗಿ ರೀಮೇಕ್ ಸಿನಿಮಾಕ್ಕೆ ಬೇರೆ ಟ್ಯೂನ್ ಮಾಡಲ್ಲ, ಅದೇ ಟ್ಯೂನನ್ನು ಬಳಸ್ತಾರೆ. ಆದರೆ ಇಲ್ಲಿ ನಾವು ಯಾವ ಟ್ಯೂನು ಒರಿಜಿನಲ್ ಅದೇ ಯಾವುದೋ ಸಿನಿಮಾ ಹೂವೇವನಕ್ಕಾಗಿ ಯಾವುದೋ ಒಂದು ತಮಿಳು ಸಿನಿಮಾ, ಅದು ಆ ಟ್ಯೂನ್ ಯಾವ ಟ್ಯೂನನ್ನು ನಾವು ಬಳಸಲಿ. ಆ ಒರಿಜಿನಲ್ ತಮಿಳ್ ಸಾಂಗ್ಸು ಕೂಡ ಚೆನ್ನಾಗಿತ್ತು. ನಾವಿಲ್ಲಿ ಬೇರೆಯೇ ಮಾಡಿದ್ವಿ. ಅದಲ್ಲದೆ ಈ ಸೂರ್ಯವಂಶದಲ್ಲಿ ಇನ್ನೊಂದು ಸ್ಪೆಷಲ್ ಏನಂತಂದರೆ, ಅವರು ತಮಿಳಲ್ಲಿ ಅಜ್ಜ ಮತ್ತು ಮೊಮ್ಮಗದ್ದು ಹಾಡು ಮಾಡಿಲ್ಲ, ನಾವು ಮಾಡಿದ್ವಿ ಇದರಲ್ಲಿ ಸೂರ್ಯವಂಶದಲ್ಲಿ. ಸೊ ಇದೊಂದು ಫಸ್ಟು ನನಗೆ ಎಸ್ ನಾರಾಯಣ್ ಮತ್ತು ನನ್ನದು ಕಾಂಬಿನೇಷನು. ತುಂಬ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಇದು. ಆಮೇಲೆ SPB ಅವರು ಸಾಮಾನ್ಯವಾಗಿ ಗಾಯಕರು
ತಾನೇ ನಾನಿ ನಾ ಅಂತ ನಾವು ಅಷ್ಟೇ ಹೇಳ್ತೀವಿ. ಆದರೆ ಎಸ್ ಪಿ ಬಿ ಅವರು ತಾನೇ ನಾನಿ ನಾ ಆ ಥರ ಸಂಗತಿಗಳೆಲ್ಲ ಅವರೆಲ್ಲ ಸೇರಿಸಿ ಅದನ್ನು ಅಂದವಾಗಿ ಅದಕ್ಕೆ ಅಲಂಕಾರಗಳೆಲ್ಲ ಕೊಟ್ಟು ಎಕ್ಸ್ಪ್ರೆಷನೆಲ್ಲ ಅಷ್ಟು ಚೆನ್ನಾಗಿ ಎಸ್ ಪಿ ಬಿ ಅವರು ಕೊಟ್ಟು, ಏನಂತಂದರೆ ಫುಲ್ ಹಾಡಲ್ಲೇ ಆ್ಯಕ್ಟಿಂಗ್ ಮಾಡ್ತಾರೆ. ಮಾಡಿದರು ಎಸ್ ಪಿ ಬಿ ಅವರು ಎಲ್ಲ ಹಾಡುಗಳಲ್ಲೇ ಅವರು ಆ್ಯಕ್ಟಿಂಗ್ ಮಾಡಿ ಆ್ಯಕ್ಟರ್ಸ್ಗೆ ಏನೂ ಉಳಿಸಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಅದನ್ನೆಲ್ಲ ಎಸ್ ಪಿ ಬಿ ಅವರು ಆ ಥರ ಇಂಪ್ರೂವೈಸ್ ಮಾಡ್ತಾರಲ್ಲ, ಅವೆಲ್ಲ ನಿಮಗೆ ಆ ಸೀನಿಯರ್ ಸಿಂಗರ್ಸ್ ಎಲ್ಲ ನೀವು ಆದರ್ಶನ ನೀವು ಮನಸ್ಸಲ್ಲಿ ಅಂದ್ಕೋಬೇಕು, ಆ ದೃಷ್ಟಿಯಲ್ಲಿ ಬೆಳಿಬೇಕು. ಚೆನ್ನಾಗಿ ಆಡಿದೆಪ್ಪ, ಗುಡ್ ಲಕ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಅದೇ ರೀತಿ ವಿಷ್ಣುವರ್ಧನ್ ಸರ್ ಆ್ಯಂಡ್ ನಿಮ್ಮ ಕಾಂಬಿನೇಷನ್ ಬಗ್ಗೆ ಏನಾದರೂ ಹೇಳೋದಾದರೆ? ಹೌದು, ವಿಷ್ಣು ಸರ್ ಇದು ನಂದು ಎರಡನೇ ಇದು ಲಾಲಿ ಆದಮೇಲೆ ಸೂರ್ಯಾಂಶ ಸಿಕ್ಕಿದ್ದು ನನಗೆ ವಿಷ್ಣು ಸರ್ದು ಕಾಂಬಿನೇಷನು. ಈ ಹಾಡೆಲ್ಲ ಕೇಳಿ ಅವರು ಇಷ್ಟಪಟ್ಟರು. ಆಮೇಲೆ ಅದರಲ್ಲಿ ತಾತ ಮತ್ತು ಮೊಮ್ಮಗ ಹಾಡು ಅವ್ರ ಕೈಲಿ ಹಾಡಿಸಿದೆ. ಅವರು ಅಲ್ಲಿಂದ ನನ್ನ ಮೇಲೆ ತುಂಬ ಅವರಿಗೆ ಒಲವು ಪ್ರೀತಿ. ಜೊತೆಗೆ ವಿಷ್ಣು ಸರ್ ನನಗೆ ಕಷ್ಟ ಕಾಲದಲ್ಲಿ ಭಾಳಷ್ಟು ಸಹಾಯ ಮಾಡಿದವರು, ಆರ್ಥಿಕವಾಗಿ ಸಹಾಯ ಮಾಡಿದರು. ಬೇರೆಲ್ಲ ವಿಚಾರದಲ್ಲಿ ಅವರು ಕೂಡ ನನಗೆ ಧೈರ್ಯ ತುಂಬಿದವರು. ನಾನು ತುಂಬ ಸೋತಾಗ ಸೊ ಅವ್ರನ್ನ ನಾನು ಮರೆಯೋಕ್ಕಾಗಲ್ಲ ಅಂಥ ವ್ಯಕ್ತಿ, ಅದ್ಭುತವಾದ ವ್ಯಕ್ತಿ ಅವರು. ಥ್ಯಾಂಕ್ ಯು ಸೋ ಮಚ್ ಸರ್. ವಿಷ್ಣು ಸರ್, ಈ ಚಿತ್ರದಲ್ಲಿ ನನಗೆ ಒಂದು ಹೇಳಬೇಕಿತ್ತಂದರೆ, ಪ್ಲೀಸ್ ಸರ್. ನಾನು ಬೆಂಗಳೂರು ಶಿಫ್ಟ್ ಆಗಿದೆ. ಅಫ್ಕೋರ್ಸ್ ನಾನು ಇಲ್ಲಿ ಇರಲಿಲ್ಲ, ದೇ ವಾಸ್ ನೋ ಮಚ್ ಆಫ್ ಇನ್ಕಮ್. ಓಕೆ. ಆ ಟೈಮಲ್ಲಿ ನನಗೆ ಈ ಚಿತ್ರಕ್ಕೆ ಬ್ಯಾಕ್ಗ್ರೌಂಡ್ ಕರೆಸಿ ನನಗೆ ಒಂದು 5 ದಿವಸಕ್ಕೆ ಒಂದು 40,000 ಪೇಮೆಂಟ್ ಕೊಟ್ಟಿದ್ರು ಮನೋರಿ. ಸೊ ಈ ಚಿತ್ರ ಬ್ಯಾಕ್ಗ್ರೌಂಡ್ ಅದೇ ಲಾಸ್ಟ್ ನಾನು ಪ್ಲೇ ಮಾಡಿದ್ದು. ಮ್ಯೂಸಿಕ್ ಡೈರೆಕ್ಟರ್ ಆಗಿದೆ, ಆದಮೇಲೆ ಕರೆದು ನನಗೆ ಪ್ಲೇ ಮಾಡಿಸಿದ್ರು. ಐ ಕ್ಯಾನ್ ನೆವರ್ ಫರ್ಗೆಟ್ ದಟ್. ಫ್ಯಾಂಟಾಸ್ಟಿಕ್. ಈ ಎಲ್ಲ ಕಥೆಗಳನ್ನು ಕೇಳಿದಾಗ ಏನೋ ನಾವು ಇನ್ನೂ ಒಂದು 20 ವರ್ಷ ಹಿಂದೆ ಇದೆಯೋ ಅಂತ ಒಂದು ಫೀಲ್ ಬರುತ್ತೆ ಸರ್. ಥ್ಯಾಂಕ್ ಯು ಸೋ ಮಚ್. ವಿಷ್ಣುವರ್ಧನ್ ಸರ್ ಬಗ್ಗೆ ತುಂಬ ಹೇಳಿದ್ರಿ, ಆ್ಯಂಡ್ ಅವರು ವ್ಯಕ್ತಿ ಮಾತ್ರ ಅಲ್ಲ, ನಿಮ್ಮ ಮಾತುಗಳನ್ನು ಕೇಳಿದಾಗಲೇ ಗೊತ್ತಾಗುತ್ತೆ ಅದೊಂದು ವ್ಯಕ್ತಿತ್ವ ಅಂತ. ಥ್ಯಾಂಕ್ ಯು. ಇಂಥ ಎಲ್ಲ ವಿಚಾರಗಳು ಮಾತಾಡಬೇಕು ಅಂತಂದರೆ ಅಂತಹ ಹಾಡುಗಳನ್ನು ಸೆಲೆಕ್ಟ್ ಮಾಡುವಂಥದ್ದು ನೀವು. ನಿಮಗೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಓಕೆ ವೀಕ್ಷಕರೇ, ಇಟ್ಸ್ ಟೈಮ್ ಫಾರ್ ಅ ಶಾರ್ಟ್ ಕಮರ್ಷಿಯಲ್ ಬ್ರೇಕ್. ಬ್ಯೂಟಿಫುಲ್ ಹಾಡುಗಳು ಇನ್ನಷ್ಟು ಕಾಯ್ತಾ ಇದೆ, ಅದರ ಹಿಂದಿನ ಕತೆ ಕೂಡ ಕಾಯ್ತಾ ಇದ್ದಾರೆ. ನೀವೇನು ಮಾಡಬೇಕು, ಸಣ್ಣ ವಿರಾಮ ತಗೊಂಡು ಹಾಗೆ ಮತ್ತೆ ಬರಬೇಕು. ಟೇಕ್ ಎ ಶಾರ್ಟ್ ಬ್ರೇಕ್ ಆ್ಯಂಡ್ ಡೂ ಕಮ್ ಬ್ಯಾಕ್. ನಮ್ಮ ಸೂಪರ್ ಸಿಂಗರ್ ವಿರಾಮದ ನಂತರ ನಿಮ್ಮ ಪ್ರೀತಿ ಕಾರ್ಯಕ್ರಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸೂಪರ್ ಸಿಂಗರ್ ಪವರ್ಡ್ ಬೈ ಸಂತೋಷ್ 2 ಸ್ಟಾರ್ ಬಾಯ್ಲ್ಡ್ ರೈಸ್ ಭದ್ರಾವತಿ. ಈ ಒಂದು ಕಾರ್ಯಕ್ರಮಕ್ಕೆ ತುಂಬಾ ಜನ ತುಂಬಾ ದೊಡ್ಡ ಮಟ್ಟದ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಇದಕ್ಕೆ ಕೋ ಸ್ಪಾನ್ಸರ್ಸ್ ಆಗಿದ್ದಾರೆ BA ಪ್ಲೈವುಡ್, ಸಿಟಡೆಲ್ ಡೆವಲಪರ್ಸ್, ಭಾರ್ಗವಿ ಎಂಟರ್ಪ್ರೈಸಸ್, ಅದೇ ರೀತಿ ರೋಹನ್ ಕಾರ್ಪೊರೇಷನ್. ಇವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ವಾ 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 ಒಂದರ ನಂತರ ಇನ್ನೊಂದು ಸೂಪರ್ ಹಿಟ್ ಹಾಡುಗಳನ್ನು ಕೇಳೋವಂಥದ್ದೇ ಒಂದು ರೀತಿಯಲ್ಲಿ ಕಿವಿಗೆ ಮಾತ್ರ ಅಲ್ಲ, ಮನಸ್ಸಿಗೆ ಆನಂದ ಕೊಡುವಂಥ ವಿಚಾರ. ಆ್ಯಂಡ್ ಇವಾಗ ದೀಪ ಅವ್ರು ಬರ್ತಾ ಇದ್ದಾರೆ ಸಂಗೀತದ ದೀಪವನ್ನು ಈ ಒಂದು ವೇದಿಕೆಯಲ್ಲಿ ಅರಳಿಸೋದಕ್ಕೆ. ಸೊ ಅವರಿಗೆ ಜೋರಾಗಿರುವಂಥ ಚಪ್ಪಾಳೆ ಕೊಡಿ. ಆ್ಯಂಡ್ ಪ್ಲೀಸ್ ವೆಲ್ಕಮ್ ದೀಪಾ. ಜೊತೆಗಾರ ಸೇರಲು ಬಂದಾಗ ನೀ ಅರಿಯದೆ ಹೋದೆ ಪ್ರೇಮದನ ಸಂದೇಶವ ತಂದಾಗ. ಹೋದೆಯ ದೂರ ಓ ಜೊತೆಗಾರ ಸೇರಲು ಬಂದಾಗ ನೀ ಅರಿಯದೆ ಹೋದೆ ಪ್ರೇಮದನ ಸಂದೇಶವ ತಂದಾಗ. ನೀ ಶ್ರುತಿಯ ಮಿಡಿದಾಗ ಹಾಡಿದಿನ ಉಸಿರಾಗ ತೋರಿದೆ ನೀ ಅನುರಾಗ ಗಮನಿಸದೆ ತೆರಳಿದೇನಾ. ಹೋದೆಯ ದೂರ ಓ ಜೊತೆಗಾರ ಸೇರಲು ಬಂದಾಗ ನೀ ಅರಿಯದೆ ಹೋದೆ ಪ್ರೇಮದನ ಸಂದೇಶವ ತಂದಾಗ.
ದೂರ ಓ ಜೊತೆಗಾರ ಸೇರಲು ಬಂದಾಗ ನೀ ಅರಿಯದೆ ಹೋದೆ ಪ್ರೇಮದನ ಸಂದೇಶವ ತಂದಾಗ ಸರಿದಾಗ ತಾರೆ ಹೊಳೆದಾಗ ಚಂದ್ರ ಮರೆಯಾದ ನನ್ನ ತೊರೆದ ಯಾರ ಬಳಿ ನಾನು ನೋವ ನುಡಿದೇನು ಇನಿಯ ಮರೆತಾಗ ಸಹಿಸೇನು ಚಿಂತೆಯ ಪಾಲಾಗಿ ದುಂಬಿಯ ಕಾಣದ ಹೂವಾಗಿ ತಾಳೆನು ಇನ್ನು ಏಕಾಂತ ಬರುವೆನಿ ಎಂದು ಓಕಾಂತ ಸವಿರುಳ ಹೊಂಗನಸ ಮುರಿದೆನು ನಾ ಹೋದೆಯ ದೂರ ಓ ಜೊತೆಗಾರ ಸೇರಲು ಬಂದಾಗ ನೀ ಅರಿಯದೆ ಹೋದೆ ಪ್ರೇಮದನ ಸಂದೇಶವ ತಂದಾಗ ನೀ ಶ್ರುತಿಯ ಮಿಡಿದಾಗ ಹಾಡಿದಿನ ಹೊಸಿರಾಗ ತೋರಿದಿನಿ ಅನುರಾಗ ಗಮನಿಸದೆ ತೆರಳಿದೆ ನಾ ಓಕೆ, ಇನ್ನೊಂದು ಸುಂದರವಾಗಿರುವಂತಹ ಹಾಡನ್ನು ಕೇಳುವಂತಹ ಒಂದು ದೊಡ್ಡ ಅವಕಾಶ ಒಂದು ವೇದಿಕೆಯಲ್ಲಿ ನಮಗೆ ಸಿಕ್ತು. ವಿ ಮನೋಹರ್ ಸರ್ ಇವರ ಹಾಡಿದು. ಮೊದಲನೇದಾಗಿ ಇಲ್ಲಿ ತನಕ ಬಂದಿದ್ದೀರಾ, ಸೊ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಗ್ರ್ಯಾಂಡ್ ಫಿನಾಲೆ ಅಂದರೆ ಅದೊಂದು ದೊಡ್ಡ ಅವಕಾಶ ಲೈಫಲ್ಲಿ ಬರೋವಂಥದ್ದು, ಏನು ಹೇಳ್ತೀರಾ? ನಾನೇ ಭಾಗ್ಯವತಿ ಎಂದು ಅದು ಹಾಡು ಹಾಡಿದ್ದೆ, ಮತ್ತೊಮ್ಮೆ ನೆನಪಾಗ್ಲಿಕ್ಕತ್ತದ. ಖಂಡಿತ ನೀವು ಭಾಗ್ಯವತಿ, ನಾವು ಭಾಗ್ಯವಂತರು, ಯಾಕೆಂದರೆ ಅಂಥ ಒಂದು ವೇದಿಕೆ ಇದು. ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ಡೈರೆಕ್ಟ್ಲಿ ಕೇಳೋಣ ಹೆಂಗಾಯಿತು ಅಂತ. ವಿ ಮನೋಹರ್ ಸರ್ ಪ್ಲೀಸ್. ಮತ್ತು ಇದು ಈ ಹಾಡು ಬರೆದಿದ್ದಷ್ಟೇ ನಾನು, ಎಲ್ ವೈದ್ಯನಾಥನ್ ಅವರ ಸಂಗೀತ. ನಾನು ಸಂಜೆವಾಣಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ ಅವಾಗೆಲ್ಲ ಮೊಬೈಲ್ ಇರಲಿಲ್ವಲ್ಲ, 84ನೇ ಇಸ್ವಿ ಇದು. ಆವಾಗ ಹೇಳಿ ಕಳಿಸಿದ್ರು ಕಾಶಿ ಸರ್ ನಮಗೆ, ನಮ್ಮ ಊರಿನವರೇ ಆದ ಸುಂದರ್ನಾಥ್ ಸುವರ್ಣ ಛಾಯಾಗ್ರಾಹಕ, ಅವರಿಂದಾಗಿ ಈ ಸಿನಿಮಾಕ್ಕೆ ನನಗೆ ಹಾಡು ಬರೆಯೋದಕ್ಕೆ ಅವಕಾಶ ಆಯಿತು. ನಾನು ಲೈಫ್ ಲಾಂಗ್ ನೆನೆಸ್ಕೋಬೇಕು ಸುಂದರ್ನಾಥ್ ಸುವರ್ಣ ಸರ್ನ. ಅವರು ಹೇಳಿ ಕಳಿಸಿದ್ರು. ಹಾಗೆ ಇದು ವುಡ್ಲ್ಯಾಂಡ್ಸ್ ಹೋಟ್ಲಿಗೆ ಕರ್ಕೊಂಡೋದ್ರು. ಅವಾಗ ಬಂದು ಹೇಳಿ ಹೋಗೋದು, ಫೋನೆಲ್ಲ ಇರಲಿಲ್ಲ. ಸೊ ಕರ್ಕೊಂಡೋದ್ರು. ಅಲ್ಲಿ ಎಲ್ ವೈದ್ಯನಾಥನ್ ಇದನ್ನು ಕಂಪೋಸ್ ಮಾಡ್ತಾಯಿದ್ರು. ಕಾಶಿ ಸರ್ ಕೇಳಿದ್ರು, ಟ್ಯೂನಿಗೆಲ್ಲ ಬರೀತೀರೇನ್ರಿ ಅಂತ. ಆವಾಗೆಲ್ಲ ಊರಲ್ಲೆಲ್ಲ ನಾಟಕಕ್ಕೆಲ್ಲ ಈ ತಮಿಳು ಸಾಂಗು ಹಿಂದಿ ಸಾಂಗಿಗೆಲ್ಲ ಬರಿತಾ ಇದ್ದೆ ಟ್ಯೂನು. ಹಾಗಾಗಿ ಟ್ಯೂನಿಗೆ ಮೀಟ್ರಿಗೆ ಬರೆಯೋದು ಒಂದು ಅಭ್ಯಾಸ ಆಗಿತ್ತು ನಮಗೆ, ಹಿಂದಿ ಸಾಂಗ್ಸಿಗೆಲ್ಲ ಬರೋದು. ಸೊ ಹಾಗಾಗಿ ಇದು ಈಸಿ ಆಯ್ತು ನನಗೆ ಆ ಟ್ಯೂನಿಗೆ. ಜೊತೆಗೆ ಕತೆ ಆರಾಮಾಗಿ ಇವರು ಕಾಶಿ ಸರ್ ಹೇಳಿದ್ರು, ಅವಳು ಬರ್ತಾಳೆ, ಅವಳು ಬಂದಾಗ ಅವನು ದೂರ ಹೋಗ್ತಾನೆ, ಹೋದೆ ದೂರ ಓ ಜೊತೆಗಾರ. ಸೊ ಅಲ್ಲೆಲ್ಲೇ ನೋಟ್ ಮಾಡಿಕೊಂಡೇ ಈ ಹಾಡು ಬರೆದೆ. ಅಂಥವು ಒಂದು ಆ ನೆನಪನ್ನು ಜ್ಞಾಪಿಸಿದ್ರು ಇವತ್ತು. ಈ ಹಾಡನ್ನು ಕೊಟ್ಟಂಥ ಕಾಶಿ ಸರ್ಗೆ ನಾನು ಚಿರಋಣಿ ಆಗಿದ್ದೀನಿ. ಯಾಕಂದರೆ ಅವರು ನನಗೆ ಅನುಭವಕ್ಕೆ ಹಾಡು ಬರೆಯೋಕ್ಕೆ ಕೊಟ್ಟು ನನಗೆ ಸಿನಿಮಾಕ್ಕೆ ಎಂಟ್ರಿ ಒಂದು ಕೊಟ್ಟರು. ಅಲ್ಲದೆ 6 ವರ್ಷ ನಮಗೆ ಊಟ ಹಾಕಿ ಸಾಕಿದ್ರು ಕಾಶಿ ಸರ್. ಸೊ ಅದೆಲ್ಲ ಇವತ್ತು ಜ್ಞಾಪಕ ಆಯ್ತಪ್ಪ. ತುಂಬ ಥ್ಯಾಂಕ್ಸ್ ನಿಮಗೆ. ಧನ್ಯವಾದ. ವಾವ್, ಫ್ಯಾಂಟಾಸ್ಟಿಕ್, ಥ್ಯಾಂಕ್ ಯು. ಏನೆಲ್ಲ ನೆನಪುಗಳನ್ನು ನಾವು ಕೇಳೋವಂಥ ಅವಕಾಶ ಸಿಗುತ್ತಲ್ವಾ ಸರ್? ನೀವು ಲಿರಿಕ್ಸ್ ಬರೆಯೋವಂಥ ವಿಚಾರದಲ್ಲಿ ಹೇಳಿದ್ರಿ, ಏನೋ ಹೇಳಿದ್ರು ಅದು ಈಸಿ ಆಯಿತು ಅಂತ. ನೀವು ಹೇಳೋದನ್ನು ಕೇಳಿದ್ರೆ ಎಷ್ಟೋ ಜನ ನಾಳೆಯಿಂದ ಸ್ಟಾರ್ಟ್ ಮಾಡ್ತಾರೆ, ಅವ್ರು ಹೇಳಿದ್ರೆ ತುಂಬ ಈಸಿ ಅಂತ, ಅದು ದೂರ ಹೋಗೋದು ಬರೆಯೋದು ಅಂತ. ಬಟ್ ಅದು ನಿಮಗಷ್ಟೇ ಅಷ್ಟು ಈಸಿ ಸರ್, ಎಲ್ರಿಗೂ ಅಲ್ಲ. ಅದಕ್ಕೆ ಓದಬೇಕು. ಬರೆಯೋರು ಯಾವತ್ತು ತುಂಬ ಪುಸ್ತಕಗಳು ಓದಬೇಕು. ಹಿರಿಯ ಕವಿಗಳ ಸಾಹಿತ್ಯವನ್ನು ಓದ್ತಾ ಆ ಥಾಟ್ಸ್ ಬರ್ತಾ ಇರುತ್ತೆ. ಸೊ ನಮಗೆ ಅದೆಲ್ಲ ಅನುಕೂಲ ಆಯಿತು. ಆ ಓದುವಿಕೆಯಿಂದ ತುಂಬ ಹೆಲ್ಪ್ ಆಯಿತು ನಮಗೆ.
ಸರ್ ಒಂದು ಪ್ರಶ್ನೆ ಕೇಳಬೇಕು ಸರ್. ನೀವು ಒಂದು ಕಡೆ ಸಂಗೀತ ನಿರ್ದೇಶಕರು, ಒಂದು ಕಡೆ ನಿರ್ದೇಶಕರು, ಒಂದು ಕಡೆ ಲಿರಿಸಿಸ್ಟ್, ಒಂದು ಕಡೆ ಆ್ಯಕ್ಟ್ರು. ಇದರಲ್ಲಿ ಫೇವ್ರೇಟ್ ಯಾವುದು ಸರ್ ನಿಮ್ಮದು? ಇದು ಭಾಳ ಕಷ್ಟವಾದ ಪ್ರಶ್ನೆ. ಅದೆಲ್ಲ ಹೇಳ್ಬೇಡಿ ಸರ್, 2 ಕಣ್ಣು 2 ಕಿವಿ ಅದೆಲ್ಲ ಬೇಡ, ಹೇಳಿ ಸರ್ ಪ್ಲೀಸ್. ಫೇವ್ರೇಟ್ ಅಂದರೆ ಟ್ಯೂನ್ ಕಂಪೋಸ್ ಮಾಡೋದು ಫೇವ್ರೇಟು. ಮತ್ತು ಒಳ್ಳೆ ಸಾಹಿತ್ಯ ಬಂದಾಗ ಅದು ಖುಷಿ ಆಗುತ್ತೆ ನಮಗೆ. ಆದರೆ ಅದು ಕಷ್ಟ, ಭಾಳ ಕಷ್ಟ. ಅದು ಗುರುಗೆ ಗೊತ್ತು. ನನ್ನ ಕೈಲಿ ಬರೆಸುವಾಗ ಎಷ್ಟು ಅವರು ಎಷ್ಟು ಕಷ್ಟಪಡ್ತಾರೆ, ಯಾಕಂದರೆ ತೆಗಿಬೇಕಲ್ಲ. ಈ ಕಲ್ಲಿಂದ ಎಣ್ಣೆ ಹಿಂಡಿದಾಗೆ ಆ ಥರ. ಅದಕ್ಕೆ ಎಲ್ಲ ದಿನ ಪೇಪರ್ ಓದಬೇಕು, ಪತ್ರಿಕೆಗಳು ದಿನ ಓದಬೇಕು. ಆಮೇಲೆ ಪ್ರಪಂಚ ಜ್ಞಾನ ತಿಳ್ಕೊಳ್ಳೋಕ್ಕೆ ಒಂದು ಉತ್ಸಾಹ ಇರಬೇಕು. ಮತ್ತು ಪುಸ್ತಕಗಳು ಓದಬೇಕು, ಹಿರಿಯ ಕವಿಗಳ ಕವನಗಳನ್ನು ಓದಬೇಕು. ಅವಾಗೆಲ್ಲ ಇಲ್ಲಿ ತುಂಬಿಕೊಂಡಾಗ ಏನೋ ಒಂದು ಬರುತ್ತೆ. ಓಕೆ, ಥ್ಯಾಂಕ್ ಯು ಸೊ ಮಚ್. ಒಳ್ಳೆ ಟಿಪ್ಸ್ ಕೂಡ ಕೊಟ್ರಿ, ಥ್ಯಾಂಕ್ ಯು. ಗುರುಕಿರಣ್ ಸರ್ ಪ್ಲೀಸ್. ನನಗೆ ಆಗ ಮನೋಹರ್ ಸ್ನೇಹಿತರು ಈ ಹಾಡು ಬರೆದಾಗ ಇವ್ರು ಬರೆದಿದ್ದಾರೆ ಅಂತ ಹೇಳೋದು ನಮಗೆ ಅದು ಏನೋ ನಮ್ಮ ಪಿಕ್ಚರ್ ಅಂತ ಖುಷಿ, ಒಂದು ನಮ್ಮವ್ರು ಬರೆದಿದ್ದಾರೆ ಅಂತ ಒಂದು ಹೆಮ್ಮೆ ಇತ್ತು. ಇದು ಆ್ಯಕ್ಚುಲಿ ಮನೋಹರ್ ಎಂಟ್ರಿಗೆ ಇವತ್ತು ಸಂಗೀತ ನಿರ್ದೇಶಕನಾಗಲು ಇದೇ ಕಾರಣ. ಇದು ಫಸ್ಟ್ ಸಾಂಗ್ ಒಂದು ಬರೆದಿದ್ದು ಸೂಪರ್ ಹಿಟ್ ಆಯ್ತಿದ್ದು. ಇದು ಆ್ಯಕ್ಚುಲಿ ಪಿಕ್ಚರು ಅನ್ಎಕ್ಸ್ಪೆಕ್ಟೆಡ್ ಪಿಕ್ಚರ್ ಹಿಟ್ಟು, ಅದರ ಜೊತೆ ಸಾಂಗ್ ಅಂತೂ ಸೂಪರ್ ಡೂಪರ್ ಹಿಟ್ ಆಗಿತ್ತು. ಸೊ ಕ್ರೆಡಿಟ್ ಅದಕ್ಕೆ ಇವರು ಜಾಸ್ತಿ ಕ್ರೆಡಿಟ್ಟು ನನ್ನ ಲೆಕ್ಕದಲ್ಲಿ ಮನೋಹರಿಗೆ ಅವರಿಗೆ ಸಿಕ್ಕಿದ್ದು. ಯಾಕೆಂದರೆ ಇವರು ಲೋಕಲ್, ಆಗ ಎಲ್ ವೈದ್ಯನಾಥನ್ ಅವ್ರು ತುಂಬ ಬ್ಯುಸಿ, ಬಟ್ ಜಾಸ್ತಿ ಎಲ್ಲ ಚೆನ್ನೈಯಲ್ಲಿದ್ದವರು. ಸೊ ಲೋಕಲ್ ಟ್ಯಾಲೆಂಟ್ಸ್ ಅಷ್ಟು ಸಪೋರ್ಟ್ ಇರಲಿಲ್ಲ, ಅದು ಕಾಶಿ ಆಗಿದ್ದರಿಂದ ಕೊಟ್ಟಿದ್ದು. ಇಲ್ಲದೆ 1-2-3 ಲಿರಿಕ್ ರೈಟರ್ಸ್ ಅಂತ ಇದ್ದರು, ಇದರಲ್ಲಿ ಹೊಸಬ್ರಿಗೆ ಕೊಟ್ಟಿದ್ದರು. ಅದೇ ಕಾರಣ ಇವರು ಇಂಡಸ್ಟ್ರಿಯಲ್ಲಿ ಲಿರಿಕ್ಕಿಂದ ಮ್ಯೂಸಿಕ್ ಡೈರೆಕ್ಟರ್ ಆಗಿ, ಮ್ಯೂಸಿಕ್ ಡೈರೆಕ್ಟರಿಂದ ಆ್ಯಕ್ಟರ್ ಆಗಿ, ಸಾಧಾರಣ ಒಂದು ಡೈರೆಕ್ಟರ್ ಆಗಿ, ಸಾಧಾರಣ ಒಂದು 1 ಮ್ಯಾನ್ ಇಂಡಸ್ಟ್ರಿ ಥರ ಆಗಿಬಿಟ್ಟಿದ್ದಾರೆ. ಸೊ ಅದಕ್ಕೆ ಕಾರಣ ಇದೇ ಸಾಂಗು. ಸೊ ನಾನು ಸುಮ್ಮನೆ ಚೆನ್ನಾಗಿ ಹಾಡಿದೆ, ಸ್ವಲ್ಪ ಶ್ರುತಿ ಸ್ವಲ್ಪ ಅಲ್ಲಲ್ಲಿ ಸ್ವಲ್ಪ ಮೈನರ್ ಇತ್ತು. ನನಗೆ ಜಸ್ಟ್ ಒಂದು ಸುಮ್ಮನೆ ಆಸೆ, ದೂರದ ಊರಿನ ಹಮ್ಮಿರ ಬಂದ ಗೊತ್ತಾ ಸಾಂಗು? ದೂರದ ಊರಿನ ಹಮ್ಮಿರ ಬಂದ, ಗೊತ್ತಲ್ಲ? ಗೊತ್ತು ಸರ್. ಈ ಲಿರಿಕನ್ನು ಆ ಟ್ಯೂನಿಗೆ ಹಾಡ್ಬೋದಾ? ಈ ಲಿರಿಕ್ ಏನಿದೆ? ದೂರದ ಊರಿಂದ ಹಮ್ಮಿರ ಬಂದ, ಜರತಾರಿ ಸೀರೆ ತಂದ. ಮುಂದೆ ಗೊತ್ತಿಲ್ಲ ಸರ್. ಓಕೆ, ಇಲ್ಲ ಉಲ್ಟಾ ಆಯ್ತಮ್ಮ. ಈ ಹೋದೆಯ ದೂರನ ಆ ಟ್ಯೂನಲ್ಲಿ ಹಾಡಕ್ಕೆ ಕೇಳ್ತಾ ಇರೋದು ಅವರು. ಹೋದೆಯ ದೂರ ಓ ಜತೆಗಾರ ಸೇರಲು ಬಂದಾಗ. ಆಗಲ್ಲ ಗುರು. ಹೋದೆಯ ದೂರ ಓ ಜೊತೆಗಾರ ಸೇರಲು ಬಂದಾಗ ನಾರಾರ ಅರಿಯದೆ ಹೋದೆ ಪ್ರೇಮದನ ಸಂದೇಶವ ತಂದಾಗ ತಾರಾರ. ನೀ ಶ್ರುತಿಯ ಮಿಡಿದಾಗ ನಾ ಹಾಡು ನುಡಿದಾಗ ಅಂದ್ರೆ ಆ ಟ್ಯೂನ್ಗೆ ಇದು ಹಾಡಕ್ಕಾಗತ್ತೆ. ಹಾಡಕ್ಕಾಗುತ್ತೆ ಸರ್, ಭಾವನೆ ಹೊಂದೋದಿಲ್ಲ ಅನ್ನಿಸ್ತದೆ. ಭಾವನೆ ಹೊಂದೋದಿಲ್ಲ, ಭಾವ ಅವರೆಲ್ಲ ಮಾಮ ಇದೆಲ್ಲ ಹೊಂದೋದಿಲ್ಲ, ಸುಮ್ಮನೆ ತಮಾಷೆಗೆ. ಹಾಗೆ ಇನ್ನೊಂದು ನಾವು ಹೇಳ್ತಾ ಇದ್ವಿ, ಗುರು ಅವ್ರದ್ದು ಮಾರಿ ಕಣ್ಣು ಹೋರಿ ಮ್ಯಾಗೆ ಕಟ್ಕನ್ ಕಣ್ಣು ಕೂರಿ ಮ್ಯಾಗೆ, ಅದನ್ನು ಮಾರಿ ಕಣ್ಣು ಹೋರಿ ಮ್ಯಾಗೆ ಕಟ್ಕನ್ ಕಣ್ಣು ಕೂರಿ ಮ್ಯಾಗೆ, ಅವನ ಕಣ್ಣು ಇವಳ ಮ್ಯಾಗೆ ಇವಳ ಕಣ್ಣು ಅವನ ಮ್ಯಾಗೆ, ಊರೋರ್ ಕಣ್ಣು ಇವ್ರ ಮ್ಯಾಗೆ ಮಾರಿ ಕಣ್ಣು. ನೋಡಿ ಆ ಥರ ಒಂದು ಹಾಡನ್ನು ಅಂದರೆ ಕೆಡಿಸೋದು ಇದು, ಆದರೆ ಸುಮ್ಮನೆ ಫ್ರೆಂಡ್ಲಿಯಾಗಿ ಅಷ್ಟೇ, ಬೇರೆ ಏನಿಲ್ಲ. ಸೊ ಅದಕ್ಕೆ ಸುಮ್ಮನೆ ಗುರು ಅವರು ನಿಮಗೆ ಜಾಬ್ಸಿದ್ರು ಅದನ್ನು ಈ ದಾಟಿಯಲ್ಲಿ ಹಾಡ್ಬೋದಾ ಅಂತ. ಮನೆಗೆ ಹೋಗಿ ಪ್ರಾಕ್ಟೀಸ್ ಮಾಡಿ. ಓಕೆ, ನೆಕ್ಸ್ಟ್ ರೌಂಡಲ್ಲಿ ಆಡಿ ಆಯ್ತಾ? ಅವ್ರು ಇವಾಗ ಹಿಂಗಾಗಿದ್ದಾರೆ, ಅಯ್ಯೋ ಇಲ್ಲಿ ಒಂದು ಸಾಂಗ್ ಕಲ್ತ್ರೆ ಸಾಕಾಗಲ್ಲ, ಏನೋ ಕೇಳ್ತಾರೆ ಅಂತ. ಎನಿವೇಸ್ ಥ್ಯಾಂಕ್ ಯು ಸೋ ಮಚ್, ವಿಶ್ ಯು ಆಲ್ ದಿ ಬೆಸ್ಟ್. ನೋಡಿ, ಈ ವೇದಿಕೆಯ ಒಂದು ವಿಶೇಷತೆ ಅಂದರೆ ಅದೇನೆ, ಯಾವಾಗ ಯಾವ ಟೈಮಲ್ಲಿ ಏನು ಕೇಳ್ತಾರೆ ಅಂತ ಹೇಳೋಕ್ಕಾಗಲ್ಲ, ಅದಕ್ಕೆಲ್ಲ ನಾವು ರೆಡಿ ಇರಬೇಕು. ಆ್ಯಂಡ್ ವಿಶ್ ಯು ಆಲ್ ದಿ ಬೆಸ್ಟ್. ಆ್ಯಂಡ್ ಮುಂದಿನ ರೌಂಡ್ಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ವಾವ್, ಇದು ಡೆಫಿನೆಟ್ಲಿ ಒಂದು ಕಾರ್ಯಕ್ರಮ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ, ಇದೊಂದು ಅನುಭವ ಅಂತ ಹೇಳ್ಬೋದು. ಯಾಕೆಂತಂದರೆ ಹಾಡುಗಳನ್ನು ಕೇಳೋವಂಥದ್ದು
ಪ್ರತಿಯೊಬ್ಬರ ಹಾಬಿ ಲಿಸ್ಟ್ ಅಥವಾ ಅವರ ಒಂದು ಫೇವ್ರೆಟ್ ಲಿಸ್ಟ್ ಅಂತ ಇರುತ್ತೆ. ಅದರಲ್ಲಿ ಹಾಡನ್ನು ಕೇಳೋವಂಥದ್ದು ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಹಾಡನ್ನು ಲೈಕ್ ಮಾಡದೇ ಇರೋರು ಯಾರೂ ಇರೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದರೆ ಹಾಡು ಅನ್ನೋವಂಥದ್ದು ಅದು ಕೇಳೋವಂಥದ್ದು ಕಿವಿಗಾಗಿದ್ರೂ ಕೂಡ ಮುಟ್ಟೋವಂಥದ್ದು, ತಲುಪುವಂಥದ್ದು, ನಾಟುವಂಥದ್ದು ಮನಸ್ಸಿಗೆ. ಸೊ ಅಂತಹ ಹಾಡುಗಳನ್ನು ಹಾಡುವಂಥದ್ದು ಮಾತ್ರ ಅಲ್ಲ, ಆ ಹಾಡು ಯಾವ ರೀತಿ ಹುಟ್ಟಿತು, ಆ ಹಾಡಿನ ಹಿಂದೆ ಏನು ಮುಂದೆ ಏನು ಎಲ್ಲ ವಿಚಾರಗಳು ಕೂಡ ಇಲ್ಲಿ ಚರ್ಚೆಗಳಾಗ್ತಾ ಇದೆ. ಆ ಮಾಹಿತಿಯನ್ನು ತಿಳಿಸುವಂತಹ ಒಂದು ಕೆಲಸ ಕೂಡ ಆಗ್ತಾ ಇದೆ. ಈ ಒಂದು ಪರ್ಫಾರ್ಮೆನ್ಸ್ನ ಜೊತೆಗೆ ಈ ಒಂದು ರೌಂಡ್ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಗ್ರ್ಯಾಂಡ್ ಫಿನಾಲೆ ನಡೀತಾ ಇದೆ. ಗ್ರ್ಯಾಂಡ್ ಫಿನಾಲೆಯಲ್ಲಿ 4 ರೌಂಡ್, ಅದರಲ್ಲಿ ಮೊದಲನೆಯ ರೌಂಡ್ ನಡೀತಾ ಇತ್ತು. ದ್ಯಾಟ್ ಈಸ್ ವಿ ಮನೋಹರ್ ಸರ್ ಆ್ಯಂಡ್ ಕದ್ರಿ ಮಣಿಕಾಂತ್ ಅವರ ಆಯ್ದ ಹಾಡುಗಳು. ಡೆಫಿನೆಟ್ಲಿ 9 ಜನ ಕಂಟೆಸ್ಟೆಂಟ್ಸ್ ಇದ್ದಾರೆ. ಒಬ್ಬರಿಗಿಂತ ಇನ್ನೊಬ್ಬರು ಚೆನ್ನಾಗಿ ಹಾಡಬೇಕು ಅನ್ನೋವಂಥ ಒಂದು ಛಲದೊಂದಿಗೆ ಅವರ ಕಾಂಪಿಟೇಷನನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಈ ಒಂದು ರೌಂಡನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಮುಂದಿನ ರೌಂಡಲ್ಲಿ ಇನ್ನಷ್ಟು ಅದ್ಭುತವಾಗಿರುವಂತಹ ಹಾಡುಗಳು, ಅದ್ಭುತವಾಗಿರುವಂತಹ ಹಾಡುಗಾರರ ಬಾಯಿಯಿಂದ ಬರುವಂತಹ ಕ್ಷಣಕ್ಕೋಸ್ಕರ ಕಾಯೋಣ. ಅದೇ ರೀತಿ ಅದರ ಜೊತೆಗೆ ನಮಗೆ ಸಹಕಾರವನ್ನು ಕೊಡ್ತಾ ಇರುವಂತವರು ಶಶಿ ಸೋಪ್, ಶಕುಂತಲಾ ಹೇರ್ ಆಯಿಲ್, ಅಕ್ಷಯ ಕಿಚನ್ ಎಕ್ವಿಪ್ಮೆಂಟ್ಸ್, ಪೂರ್ಣಿಮಾ ಸಿಲ್ಕ್ಸ್ ಕಾರ್ಕಳ. ಅದೇ ರೀತಿ ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ ರೆವೆಂಟೋರ್ ಅವರ ಯೂನಿಶೇಡ್ ಪ್ಲಸ್ ಕ್ರೀಮ್, ರೋಹನ್ ಕಾರ್ಪೊರೇಷನ್, ಅಮೃತ್ ನೋನಿ, ಸಿಟಡೆಲ್ ಡೆವಲಪರ್ಸ್, ಪ್ರೈಮ್ ಮಸಾಲಾ, 1000 ಲೈಟ್ಸ್, ಹಾನ್ಬಾಲ್ ಚಿಕ್ಕಿ, ಶ್ರೀನಿವಾಸ್ ಯೂನಿವರ್ಸಿಟಿ ಆ್ಯಂಡ್ ಭಂಡಾರಿ ಬಿಲ್ಡರ್ಸ್. ಇವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಯಾಕೆಂತಂದರೆ ನಿಮ್ಮ ಸಹಕಾರದಿಂದ ಇಂಥ ಒಂದು ಅದ್ಭುತವಾಗಿರುವಂತಹ ವೇದಿಕೆ ನಿರ್ಮಾಣ ಆಗಿದೆ. ಎಷ್ಟೋ ಕಲಾವಿದರಿಗೆ ಫ್ಯೂಚರಲ್ಲಿ ಗುರುಕಿರಣ್ ಸರ್ ಥರ, ಕದ್ರಿ ಮಣಿಕಾಂತ್ ಸರ್ ಥರ, ವಿ ಮನೋಹರ್ ಸರ್ ಥರ ಅಥವಾ ರಾಜ್ಗೋಪಾಲ್ ಸರ್ ಥರ ಏನಾದರೂ ಸಾಧನೆ ಮಾಡಬೇಕು ಅಂತ ಹೇಳೋರಿಗೆ ಇದೊಂದು ಅದ್ಭುತವಾಗಿರುವಂತಹ ವೇದಿಕೆ. ಸೊ ಮುಂದಿನ ಎಪಿಸೋಡಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಟಿವಿ. ಕೀಪ್ ವಾಚಿಂಗ್ ನಮ್ಮ ಟಿವಿ ಆ್ಯಂಡ್ ಕೀಪ್ ಮಿಸ್ಸಿಂಗ್ ಅಸ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಸೂಪರ್ ಸಿಂಗರ್ Sun Premium Super Singer, title sponsored by Sun Premium Refined Sunflower Oil, powered by Santosh 2-Star Boiled Rice, Badravati. Shining partner Shashi Soap, co-sponsored by Rohan Corporation, Arogyada Parvase, Amrit None, Purnima Silks Karkala, Shakuntala Herbal Hair Tone, Prime Masalas, Srinivas Hospital, a unit of Srinivas Institute of Medical Science, Mukka Mangalore, Smarnika Kalsanka Udupi, Akshaya Kitchen Equipments, 1000 Lights, Hanbal Chukki, Revento Unishade Plus Cream, Citadel Developers.